ಜಾಮೂನ್ ಮಿಕ್ಸ್ ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ನಾವು ಬೇಕ್ರಿಗಿಂತ ಸೂಪರ್ ಆಗಿರುವಂಥ ತುಂಬಾ ರುಚಿಯಾಗಿರುವಂಥ ತುಂಬಾ ಮೆದುಮೆದುವಾಗಿರುವಂಥ ಜಾಮೂನನ್ನು ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ಬರೀ ಒಂದೆರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಗೋಧಿ ಹಿಟ್ಟಿದ್ರೆ ಸಾಕು, ಸೂಪರ್ ಆಗಿರುವಂಥ ಜಾಮೂನನ್ನು ಯಾವ ಥರ ಮನೆಯಲ್ಲೇ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೆಯೇ ಒಂದ್ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಈ ಜಾಮೂನ್ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥದ್ದು ಗೋಧಿ ಹಿಟ್ಟು. ನಾರ್ಮಲ್ ಆಗಿ ನಾವು ಚಪಾತಿಗೆ ಯೂಸ್ ಮಾಡ್ತೀವಲ್ವ, ಅದೇ ಗೋಧಿ ಹಿಟ್ಟು. ನಾನು ಯೂಶ್ವಲ್ ಆಗಿ ಆಶೀರ್ವಾದ್ ಗೋಧಿ ಹಿಟ್ಟನ್ನು ತಗೊಂಡ್ಬರ್ತೀನಿ. ಅದೇ 1 ಕಪ್ಪಷ್ಟು ತಗೊಂಡಿದ್ದೇನೆ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡು ನಾವು ಮೊದಲಿಗೆ ಒಂಚೂರು ಇದನ್ನ ಹುರಿದ್ಕೋಬೇಕು. ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಒಂಚೂರು ಬಿಸಿ ಮಾಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಈ ಗೋಧಿ ಪುಡಿ ಇರುತ್ತಲ್ವ, ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಮ್ ಉರಿ ಇಡಿ ಅಥವಾ ಕಮ್ಮಿ ಉರಿ ಇಟ್ಕೊಳ್ಳಿ. ಕಮ್ಮಿ ಉರಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾವೊಂದು 3 ರಿಂದ 5 ನಿಮಿಷ ಕಮ್ಮಿ ಉರಿಯಲ್ಲಿ ಇದನ್ನ ಹುರಿದ್ಕೋಬೇಕು. ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಹುರಿದಾಗ ಒಳ್ಳೆ ಫ್ಲೇವರ್ ಬರುತ್ತೆ, ನಮಗೆ ಜಾಮೂನ್ ತುಂಬ ರುಚಿಯಾಗಿ ಬರುತ್ತೆ. ನಿಧಾನಕ್ಕೆ ಹುರಿದ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಜಾಸ್ತಿ ಉರಿ ಇಟ್ಕೊಂಡು ನಾವು ಹುರಿದ್ವಿ ಅಂತ ಅಂದರೆ ಆಲ್ಮೋಸ್ಟ್ ನಮಗೆ ಜಾಮೂನ್ ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರಲ್ಲ. 3 ರಿಂದ 4 ನಿಮಿಷ ನಾವು ಗೋಧಿ ಹಿಟ್ಟನ್ನು ಹುರಿದಾದ ನಂತರ ಇವಾಗ ಅದೊಂದು ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ನೋಡಿ, ತುಂಬ ಫ್ಲೇವರ್ ಇದೆಯಲ್ವ, ನಿಮಗೆ ತುಂಬಾ ಖುಷಿ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾವು ಹಾಲಿನ ಪುಡಿಯನ್ನು ಹಾಕಬೇಕು. ಹಾಲಿನ ಪುಡಿ ಇಲ್ಲದಿದ್ದರೆ ಟೆನ್ಷನ್ ತಗೋಬೇಡಿ. 1-2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಚೆನ್ನಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಅಥವಾ ಸೋಡಾ ಪುಡಿ ಹಾಕೋಬೇಕು. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಮತ್ತೆ ಸೇರಿಸ್ಕೊಂಡು ಇವಾಗ ನಾವು ಕೈಯಲ್ಲೇ ಈ ಹಿಟ್ಟನ್ನು ನೀಟಾಗಿ ಕಲಸ್ಕೋಬೇಕು. ಇಷ್ಟೇ ನೋಡಿ, 1 ಕಪ್ಪಷ್ಟು ಗೋಧಿ ಪುಡಿ, 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ, ಒಂದು ಸ್ವಲ್ಪ ಸೋಡಾ ಪುಡಿ, ಹಾಗೆಯೇ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದ್ಸರಿ ಇದನ್ನ ಮಿಕ್ಸ್ ಮಾಡಿ ಆದ ನಂತರ ಇವಾಗ ಹಾಲನ್ನು ಹಾಕಿಬಿಟ್ಟು ನಾವು ಸ್ವಲ್ಪನೇ ಕಲಿಸ್ಕೊತ ಬರಬೇಕು. ನೀರು ಬೇಡ. ಹಾಲು ಹಾಕಿದರೆ ಹಿಟ್ಟು ಮೆತ್ತಗೆ ಬರುತ್ತೆ, ಜಾಮೂನ್ ಮೆತ್ತಗೆ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಕೈಗೆ ಅಂಟೋ ಥರ ಇದನ್ನ ನಾದ್ಕೊಂಡು ರೆಡಿ ಮಾಡಬೇಕು. ತುಂಬ ಹಿಟ್ಟು ಮೆತ್ತಗಿರಬಾರ್ದು, ಹಾಲು ಜಾಸ್ತಿ ಹಾಕೋಬಾರ್ದು. ನೋಡಿ, ಹೀಗೆ ಕೈಯಲ್ಲಿ ಇದು ಉಂಡೆ ಕಟ್ಟಲಿಕ್ಕೆ ಬರಬೇಕು. ಆ ಹದಕ್ಕೆ ರೆಡಿ ಮಾಡಿಬಿಟ್ಟು ಒಂದು 5 ನಿಮಿಷದಿಂದ ಬಿಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಪಾತ್ರೆಯಲ್ಲಿ 1 ಕಪ್ಪಷ್ಟು ನಾನು ಸಕ್ಕರೆಯನ್ನು ತಗೊಂಡಿದ್ದೇನೆ. 1 ಕಪ್ಪಷ್ಟು ಸಕ್ಕರೆಗೆ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ 4-5 ಜಜ್ಜಿರುವಂತಹ ಏಲಕ್ಕಿನ ಹಾಕ್ಕೊಳ್ಳಿ. 1 ಕಪ್ ಸಕ್ಕರೆ, 1.5 ಕಪ್ ನೀರು, 4-5 ಏಲಕ್ಕಿ, ಒಂದು ಸ್ವಲ್ಪ ಕೇಸರಿ ಪುಡಿಯನ್ನು ಹಾಕ್ಕೊಂಡಿದ್ದೇನೆ, ಅಥವಾ ನೀವು ಫುಡ್ ಕಲರ್ ಇದ್ದರೆ ಚೂರು ಹಾಕೋಬಹುದು. 1 ಟೇಬಲ್ ಸ್ಪೂನಷ್ಟು ಗುಲಾಬಿ ವಾಟರ್ ಅಥವಾ ರೋಸ್ ವಾಟರನ್ನು ಹಾಕ್ಕೊಳ್ಳಿ. ಒಳ್ಳೆ ಫ್ಲೇವರ್ ಬರುತ್ತೆ ಗುಲಾಬ್ ಜಾಮೂನಿಗೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ನಾವು ಪಾಕನ ರೆಡಿ ಮಾಡ್ಕೋಬೇಕು. ಕುದಿತಾ ಇದ್ದಂಗೆ ಇದು ನಮಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಅಂದರೆ ಒಂದು ಸ್ವಲ್ಪ ಒಂದೆಳೆ ಪಾಕ ರೆಡಿ ಆದರೆ ಸಾಕು. ಪಾಕ ತುಂಬ ದಪ್ಪ ಆಗಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಈಗ ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನ ನಾನು ಸ್ಟವನ್ನು ಬಂದ್ ಮಾಡಿಬಿಟ್ಟು ಒಂದು ತಟ್ಟೆನ ಮುಚ್ಚಿಟ್ಟು ಇಟ್ಬಿಡಿ. ಇವಾಗ ನಾವು ಹಿಟ್ಟು ಹದ ಮಾಡಿ ನೆನೆಯಲಿಕ್ಕೆ ಇಟ್ಟಿದ್ದೀವಲ್ವ 5 ನಿಮಿಷ, ಆ ಹಿಟ್ಟನ್ನು ಇನ್ನೊಂದು ಸರಿ ನೀವು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನಾವು ಉಂಡೆನ ಕಟ್ಕೋಬೇಕು. ನಾನು ಓವೆಲ್ ಶೇಪಲ್ಲಿ ಉಂಡೆನ ಮಾಡ್ತಾ ಇದ್ದೇನೆ. ಉಂಡೆ ಮಾಡುವಾಗ ಕೂಡ ಅಷ್ಟೇ ಕೈಯಿಂದ ಒಂದ್ಸರಿ ಕರೆಕ್ಟಾಗಿ ಹಿಟ್ಟನ್ನು ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಮಗೆ ಪರ್ಫೆಕ್ಟಾಗಿ ಉಂಡೆ ಮಾಡಲಿಕ್ಕೆ ಬರುತ್ತೆ. ಇಲ್ಲದಿದ್ದರೆ ಕ್ರ್ಯಾಕ್ಸ್ ಬರುತ್ತೆ ಉಂಡೆ. ಈ ಥರ ಕರೆಕ್ಟಾಗಿ ಒಂದ್ಸರಿ ಕೈಯಿಂದ ಪ್ರೆಸ್ ಮಾಡಿಕೊಂಡು ನೋಡಿ, ರೌಂಡಾಗಿ ಅಥವಾ ಓವೆಲ್ ಶೇಪಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಉಂಡೆ ಮಾಡ್ಕೋಬೇಕು. ಕ್ರ್ಯಾಕ್ ಇಲ್ಲದಾಗಿ ಉಂಡೆ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಜಾಮೂನ್ ಒಡೆದೋಗುತ್ತೆ. ಇದು ನಾನು ಕೊಡ್ತಿರುವಂಥ ಸೀಕ್ರೆಟ್ ಟಿಪ್ಸ್. ಯಾಕಂತಂದರೆ ನೀವು ಉಂಡೆ ಕ್ರ್ಯಾಕ್ ಆದರೆ ಇದೆಯಲ್ವಾ, ಜಾಮೂನ್ ಒಡೆದೋಗುತ್ತೆ, ನಮಗೆ ಪರ್ಫೆಕ್ಟಾಗಿ ಬರಲ್ಲ. ನೋಡಿ, ಈ ಥರ ಎಲ್ಲದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಆಯಿಲನ್ನು ಕಾಯಿಸ್ಕೋಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರನೇ ನಾವು ಈ ಉಂಡೆಗಳನ್ನು ಹಾಕ್ಕೊಂಡು ಉರಿನ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಟುಕೊಂಡು ಎಣ್ಣೆನ ಕಾಯಿಸಿ ಉಂಡೆ ಹಾಕಿದ ನಂತರ ಒಂಚೂರು ಕಮ್ಮಿ ಮಾಡಿ. ಯಾಕಂತಂದರೆ ಜಾಸ್ತಿ ಉರಿಯಲ್ಲಿ ನಾವು ಇದನ್ನ ಕಾಯಿಸ್ಕೊಂಡ್ರೆ ಮೇಲ್ಗಡೆ ಬೇಯುತ್ತೆ, ಒಳಗಡೆ ಬೇಯಲ್ಲ. ಆದ್ದರಿಂದ ಉರಿನ ಒಂಚೂರು ಕಮ್ಮಿ ಇಟ್ಕೊಂಡು ನಿಧಾನಕ್ಕೆ ಇದನ್ನ ಕಾಯಿಸ್ಕೊಳ್ಳಿ. ಬಟ್ ಕಾಯದ ಎಣ್ಣೆಗೆ ಮಾತ್ರ ಉಂಡೆನ ಹಾಕಬೇಡಿ, ಆವಾಗ ಕೂಡ ನಿಮಗೆ ಒಡೆದೋಗುತ್ತೆ. ಎಣ್ಣೆ ಚೆನ್ನಾಗಿ ಕಾದ ನಂತರನೇ ಈ ಉಂಡೆನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ.
ನಾನು ಹೇಳಿರುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಯಾರು ಬೇಕಾದರೂ ಜಾಮೂನ್ ಮಿಕ್ಸ್ ಇಲ್ಲದಿದ್ದರೂ ಕೂಡ ಸುಲಭವಾಗಿ ಮಾಡ್ಬೋದು. ಉಂಡೆ ಎಲ್ಲ ರೆಡಿಯಾಗಿದೆ. ಈಗ ಪಾಕಕ್ಕೆ ಒಂದು ಸ್ವಲ್ಪ ಬೇಕಾದರೆ ಲಿಂಬೆ ರಸನ ಹಾಕೋಬೋದು, ಒಳ್ಳೆ ರುಚಿ ಬರುತ್ತೆ. ಲಿಂಬೆ ರಸನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಉಂಡೆನ ಇದೆಯಲ್ವ ಹಾಕೊಂಬೇಡಿ ಪಾಕಕ್ಕೆ, ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ. ನೀಟಾಗಿ ಹಾಕಿಬಿಟ್ಟು ಒಂದು 15 ನಿಮಿಷ ಸಾಕು, ಜಸ್ಟ್ 1/4 ಗಂಟೆಯಿಂದ ಅರ್ಧ ಗಂಟೆ ಇಟ್ಟರೆ ಸಾಕು. ನಮಗಿದು ಗೋಧಿ ಹಿಟ್ಟಿನ ಜಾಮೂನ್ ಆಗಿರೋದ್ರಿಂದ ತುಂಬಾ ಬೇಗ ಪಾಕ ಎಳ್ಕೊಳ್ಳುತ್ತೆ, ಪರ್ಫೆಕ್ಟಾಗಿ ನಮಗೆ ಜಾಮೂನ್ ಬರುತ್ತೆ. ನಾನು ಹೇಳಿರುವಂಥ ಟಿಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿ. ನೀವು ಹಿಟ್ಟನ್ನು ಹದ ಮಾಡುವಾಗ ತುಪ್ಪನ ಹಾಕ್ಕೊಳ್ಳಿ, ಹಾಗೆಯೇ ಹಿಟ್ಟನ್ನು ಕೈಗೆ ಅಂಟೋ ಥರ ಹದ ಮಾಡ್ಕೊಳ್ಳಿ, ಜಾಸ್ತಿ ನೀರು ಹಾಕೋಬೇಡಿ. ಉಂಡೆನ ನೀಟಾಗಿ ಕ್ರ್ಯಾಕ್ ಇಲ್ಲದಾಗೆ ರೌಂಡಾಗಿ ರೆಡಿ ಮಾಡ್ಕೊಳ್ಳಿ. ಸೂಪರ್ ಆಗಿರುವಂಥ ಜಾಮೂನನ್ನು ಮನೆಯಲ್ಲಿ ಸುಲಭವಾಗಿ ಮಾಡಿ ತಿನ್ನಿ. ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ.